ಮೈಸೂರು ತಾಲೂಕಿನ ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಡಿಸೆಂಬರ್ 8 ಹಾಗೂ 9ರಂದು ನಡೆಯಲಿರುವ ವರ್ಷಾವಧಿ ಪಂಚಮಿ ಹಾಗೂ ಷಷ್ಠಿ ಉತ್ಸವದ ಅಂಗವಾಗಿ ಗೊನೆ ಮುಹೂರ್ತ ನಡೆಯಿತು. ಸ್ಥಳೀಯ ಕೆಮ್ಮಿಂಜೆ ವೇದಮೂರ್ತಿ ನಾಗೇಶ್ ತಂತ್ರಿಗಳ ತೋಟದಲ್ಲಿ ಗೊನೆ ಕಡಿಯುವ ಮೂಲಕ ಗೊನೆ ಮುಹೂರ್ತವನ್ನು ದೇವಸ್ಥಾನದ ಅರ್ಚಕ ಸದಾಶಿವ ಮುಡಂಬಡಿತಾಯ ಅವರು ನೆರವೇರಿಸಿದರು. ಬಳಿಕ ಜಾತ್ರಾ ಸಂದರ್ಭದಲ್ಲಿ ದೈವಗಳಿಗೆ ನರ್ತನ ಸೇವೆ ಮಾಡುವವರಿಗೆ ವೀಳ್ಯದೆಲೆ ಅಡಿಕೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟು ಆಮಂತ್ರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ತಂತ್ರಿ ಕೆ ಸುಬ್ರಹ್ಮಣ್ಯ ಬಳ್ಳುಕುರಾಯ, ಸದಸ್ಯರಾದ ದಯಾನಂದ ಎಂ, ವಿಶ್ವನಾಥ್ ನಾಯ್ಕ್, ಬಿನುತಾ ಮೋಹನ್, ಪ್ರೇಮಲತಾ ರಾವ್, ವಿಶ್ವನಾಥ್ ಗೌಡ, ಚಂದ್ರಶೇಖರ್ ಮಾಸ್ತರ್, ಪಿ ಆನಂದ್ ಪೂಜಾರಿ, ಕೆ ವೆಂಕಟೇಶ್, ದೇವಸ್ಥಾನದ ಕಚೇರಿಯ ಗುಮಾಸ್ತ ಪ್ರಶಾಂತ್ ಕೆಮ್ಮಿಂಜೆ ಮೊದಲಾದವರು ಉಪಸ್ಥಿತರಿದ್ದರು.